ಅಡಿಕೆ ಕೊಯ್ಲು ಅಥವಾ ಬೋಡು ದ್ರಾವಣ ಸಿಂಪಡಣೆಗೆ ಸುಧಾರಿತ ಹೈಟೆಕ್ ದೋಟಿ ಸಂಶೋಧಿಸಿದ ಹಾಸನ ಮೂಲದ ಪ್ರಸಕ್ತ ಅಮೆರಿಕದಲ್ಲಿರುವ ಇಂಜಿನಿಯರ್ ಬಾಲಸುಬ್ರಹ್ಮಣ್ಯ ಅವರಿಂದ ಧರ್ಮಸ್ಥಳದ ಹರಪಾಡಿ ತೋಟದಲ್ಲಿ ಪ್ರಾತ್ಯಕ್ಷಿಕೆ ನಡೆಯಿತು. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಸುಧಾರಿತ ದೋಟಿ ಪ್ರಾತ್ಯಕ್ಷಿಕೆ ವೀಕ್ಷಿಸಿ ಮಾತನಾಡಿ, ಈವರೆಗೆ ಬಂದ ಕೊಯ್ಲು ದೋಟಿಗಳಿಂದ ವಿಭಿನ್ನವಾಗಿದ್ದು ಯಾವುದೇ ವಿದ್ಯುತ್ ಇಂಧನ ಇಲ್ಲದೆ ಆರಾಮದಾಯಕವಾಗಿ ಬಳಸಬಹುದಾಗಿದೆ. ಹಗುರ ಹಾಗೂ ಅತಿ ಕಡಿಮೆ ಶ್ರಮ ಹಾಗೂ ಅತಿ ಹೆಚ್ಚು ಸಮಯ ಉಳಿಸುವ ರೀತಿ ದೋಟಿಯನ್ನ ಬಾಲಸುಬ್ರಹ್ಮಣ್ಯ ಅನ್ವೇಷಣೆ ಮಾಡಿದ್ದಾರೆ ಎಂದರು. ದೋಟಿ ಸಂಶೋಧಕ ಬಾಲಸುಬ್ರಹ್ಮಣ್ಯ ಪ್ರಾತ್ಯಕ್ಷಿಕೆ ನೀಡಿ ಮಾತನಾಡಿ, ಸ್ವಯಂ ಉದ್ಯೋಗ ಬಯಸುವ ಯುವಕರಿಗೆ ವರದಾನವಾಗಿದೆ. ಈಗಾಗಲೇ ಮಲೆನಾಡು ಪ್ರದೇಶಗಳಲ್ಲಿ 20ಕ್ಕೂ ಅಧಿಕ ದೋಟಿ ಬಳಕೆಯಲ್ಲಿದೆ. ಯುವಕರು ಬಾಡಿಗೆ ರೂಪದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಯಾರೂ ಕೂಡ ಸ್ವಂತ ಬಳಕೆಗೆ ವಿನಿಯೋಗಿಸಬಹುದಾಗಿದೆ. ಇದರಿಂದ ಕಾರ್ಮಿಕರ ಸಮಸ್ಯೆ ತಪ್ಪುವುದಲ್ಲದೆ ಮಾಸಿಕ 60ರಿಂದ 70 ಸಾವಿರ ಉಳಿತಾಯ ಮಾಡಬಹುದು ಎಂದರು. ಇದರಲ್ಲಿ ಮರ ಹತ್ತಿ ನಾವು ಏನು ಕೊಯ್ಲು ಮಾಡ್ತೀವಲ್ಲ ಅದಕ್ಕಿಂತ ಡಬಲ್ ಸ್ಪೀಡಲ್ಲಿ ಡಬಲ್ ಔಟ್ಪುಟ್ ತೆಗಿಬೋದು. ಸೊ ಇದರಲ್ಲಿ ಲೇಬರು ತುಂಬ ಸೇವ್ ಆಗುತ್ತೆ ಮತ್ತು ಮರ ಹತ್ತೋ ಲೇಬರರ್ಸ್ಗೆ ಕಾಸ್ಟು 1,500ದಿಂದ 2,000 ರೂಪಾಯಿ ಖರ್ಚಾಗುತ್ತೆ. ಇದಕ್ಕೆ 400-500 ರೂಪಾಯಿ ಕೊಟ್ಟು ಏನು ಲೇಬರ್ಸ್ ಇರ್ತಾರಲ್ಲ ಅವರೇ ಮಾಡಬಹುದು ಅಥವಾ ಮಾಲೀಕನೇ ಬೇಕಾದ್ರೂ ಆಪ್ರೇಟ್ ಮಾಡಬಹುದು. ನಾನೊಬ್ಬ ಮೆಕ್ಯಾನಿಕಲ್ ಸಾಫ್ಟ್ವೇರ್ ಇಂಜಿನಿಯರ್, ನಾನು ಬೇಕಾದ್ರೂ ಇದನ್ನು ಒಂದು 4 ದಿವಸ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಇದು ಸುಲಭವಾಗಿ ಬರುತ್ತದೆ. ಈ ವೇಳೆ ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಕೃಷಿ ವಿಭಾಗದ ಮುಖ್ಯಸ್ಥರಾದ ಬಾಲಕೃಷ್ಣ ಪೂಜಾರಿ ಸೇರಿದಂತೆ ಕೃಷಿ ಆಸಕ್ತರು ಭಾಗವಹಿಸಿದ್ರು. ಈ ದೋಟಿಯ ಪ್ರಸಕ್ತ ಬೆಲೆ 30ರಿಂದ 80 ಸಾವಿರವಿದ್ದು ಮುಂದಿನ ದಿನಗಳಲ್ಲಿ 10,000 ರೂಪಾಯಿ ಬೆಲೆಯಲ್ಲಿ ರೈತರಿಗೆ ಕೈಗೆಟುಕುವ ದರದಲ್ಲಿ ವಿತರಿಸುವ ನಿಟ್ಟಿನಲ್ಲಿ ದೋಟಿ ತಯಾರಾಗುತ್ತಿದೆ. ಸತೀಶ್, ವಿ4 ನ್ಯೂಸ್ 24/7 ಬೆಳ್ತಂಗಡಿ.